ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಶಶಿ ಸೋಪ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಶಶಿ ಸೋಪ್ ಮತ್ತು ಬೇಕ್ ಸ್ಟುಡಿಯೋ. ಪ್ರತಿನಿತ್ಯ ವಿಭಿನ್ನ ಶೈಲಿಯ ಖಾದ್ಯಗಳನ್ನು ಉಣಬಡಿಸ್ತಾ ಇದೆ ನಮ್ಮ ಸವಿರುಚಿಯ ಅಡುಗೆ ಮನೆ. ಇವತ್ತು ಕೂಡ ನಿಮಗಾಗಿ 2 ಹೊಸ ಖಾದ್ಯಗಳನ್ನು ತಯಾರಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಅತಿಥಿ ವೀಣಾ ಶೆಟ್ಟಿ ಅವರು. ನಮಸ್ತೆ ಮೇಡಮ್. ಇವತ್ತು ಈ ನಮ್ಮ ಸವಿರುಚಿಯ ಅಡುಗೆ ಮನೆಯಲ್ಲಿ ಯಾವ ಸವಿರುಚಿಗಳನ್ನು ನೀವು ನಮಗಾಗಿ ತರಿಸ್ತೀರಿ? ಇವತ್ತು ನಾನು ಕಾರ್ಕಳ ಹಲ್ವಾ ಅಂತ ಹೇಳಿ ಮಾಡ್ತಾ ಇದ್ದೀನಿ. ವಿಶೇಷವಾಗಿದೆ ಹೆಸರೇ, ಕಾರ್ಕಳ ಜೊತೆಗೆ ಸೇರ್ಕೊಂಡಿದೆ. ಹೌದು, ಕಾರ್ಕಳ ವಿಶೇಷ. ಕಾರ್ಕಳ ಅಂತ ಹೇಳಿದ್ರೆ ಪಡು ತಿರುಪತಿ ಅಂತ ಹೇಳ್ತೇವೆ. ಕಾರ್ಕಳ ಪಡು ತಿರುಪತಿ ಅಂತ ವೆಂಕಟರಮಣನಿಗೆ ಹೆಸರು. ಹಾಗಾಗಿ ಅಲ್ಲಿ ಒಂದು ಅಂದರೆ ಪ್ರಸಾದ ಟೈಪಲ್ಲಿ ಒಂದು ಮಾಡ್ತಾರೆ, ಕಾರ್ಕಳ ಹಲ್ವಾ ಅಂತ. ಅದು ಒಂದು ಸ್ಪೆಷಲ್ ಹೆಸರು, ಗೋಧಿ ಹಿಟ್ಟಿನಿಂದ ಮಾಡುವಂಥ ಪ್ರಸಾದ ಟೈಪಲ್ಲಿ. ಅಂದರೆ ಯಾವುದಾದ್ರೂ ದೇವಸ್ಥಾನ ಅಥವಾ ಎಲ್ಲ ಕಡೆಗಳಲ್ಲಿ? ಅಂದರೆ ಈಗ ಗೋಧಿ ಹಿಟ್ಟಿನಿಂದ ಎಲ್ಲ ಪ್ರಸಾದ, ಈಗ 16 ಸೋಮವಾರ ವ್ರತಕ್ಕೆ ಗೋಧಿ ಹಿಟ್ಟಿನಿಂದ ಇದೇ ಟೈಪಲ್ಲಿ ಒಂದು ಪ್ರಸಾದ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ವಿಭಿನ್ನ ಅಂತ ಹೇಳಿದರೆ ನಾನು ಮಾಡುವಾಗ ಹೇಳಿಕೊಡ್ತೇನೆ ಹೇಗೆ ಅಂತೇಳಿ. ಕಾರ್ಕಳ ಹಲ್ವಾಗೆ 16 ಸೋಮವಾರ ವ್ರತದಲ್ಲಿ ಇದೇ ಪ್ರೊಸೀಜರಲ್ಲಿ ಪ್ರಸಾದ ಮಾಡೋದು. ಕಾರ್ಕಳ ಹಲ್ವಾದಲ್ಲಿ ಸ್ವಲ್ಪ ವಿಭಿನ್ನ ಇದೆ ಅಷ್ಟೇ. ಪ್ರಸಾದ ತಯಾರಿಸೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಕಾರ್ಕಳ ಹಲ್ವಾ ಇದನ್ನು ಸ್ವಲ್ಪ ಭಿನ್ನವಾಗಿ ನೀವು ಅದು ಹೇಗೆ ಅನ್ನೋದನ್ನು ಮಾಡಿ ತೋರಿಸ್ತೀರಿ. ಈಗಾಗಲೇ ಅಡುಗೆ ಆಬ್ವಿಯಸ್ಲಿ ನೀವು ಇಲ್ಲಿ ಬಂದಿದ್ದೀರಿ ಅಂದರೆ ಅಡುಗೆ ನಿಮ್ಮ ಪ್ಯಾಷನ್. ಅದ್ರ ಜೊತೆಗೆ ಇನ್ನೇನಾದರೂ ನಿಮ್ಮ ಹವ್ಯಾಸ ಅಂತ ಹೇಳಿದರೆ ಟೇಲರಿಂಗ್ ಮಾಡ್ತೇನೆ, ಮತ್ತು ನಿಮ್ಮದು ಬ್ರೈಡಲ್ ಬ್ಯೂಟಿಷಿಯನ್. ಹೌದು, ವಿಭಿನ್ನ ರೀತಿಯ ಟೇಸ್ಟನ್ನು ಹೊಂದಿದ್ದೀರಿ. ಮತ್ತು ಆ್ಯಕ್ಟಿಂಗ್ ಸಹ ಒಂದು ಸ್ವಲ್ಪ ಹುಚ್ಚಿದೆ, ಆ್ಯಕ್ಟಿಂಗ್. ಹೌದು, ತುಂಬ ಚೆನ್ನಾಗಿದೆ. ತುಂಬ ಭಿನ್ನವಾದ ಅಭಿರುಚಿಗಳು ಅಥವಾ ಒಂದಕ್ಕೊಂದು ಹೊಂದಾಣಿಕೆ ಇರುವಂಥದ್ದು. ಒಂದು ಕಡೆ ವ್ಯಕ್ತಿತ್ವವನ್ನು ಚೆನ್ನಾಗಿ ಕಾಣಿಸುವಂಥದ್ದು, ಜೊತೆಗೆ ವ್ಯಕ್ತಿತ್ವವನ್ನು ಚೆನ್ನಾಗಿ ಬಿಂಬಿಸುವಂಥದ್ದು, ಅದ್ರ ಜೊತೆಗೆ ಆ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಮತ್ತು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಬೇಕಾದಂತಹ ಖಾದ್ಯಗಳನ್ನು ಅದರೊಟ್ಟಿಗೆ ಅಡುಗೆ ಒಂದು ಫ್ಯಾಷನ್ ಆಗಿದೆ, ಅಡುಗೆ ಕೂಡ. ಹಾಗಾಗಿ ಮನೆಯವರು ಸೌಖ್ಯ, ನಾವು ಸೌಖ್ಯ. ಖಾದ್ಯದ ಹೆಸರು ಕೇಳಿದ್ಮೇಲೆ ಇಲ್ಲಿರೋದು ಬೇಡ ಅನಿಸ್ತಿದೆ. ಅದೆಲ್ಲೋ ಕರ್ಕೊಂಡು ಹೋಗ್ತೀರಿ ಅಂದ್ರೆ ಕಾರ್ಕಳ, ಆದರೆ ಕಾರ್ಕಳಕ್ಕೆ ಬನ್ನಿ ಮೇಡಮ್. ನಮ್ಮ ಸವಿರುಚಿ ಅಡುಗೆ ಮನೆಗೆ ಬಂದಿದ್ದೀವಿ. ಇವತ್ತು ಈಗಾಗಲೇ ಹೇಳಿದ್ರಿ ಕಾರ್ಕಳ ಹಲ್ವಾವನ್ನು ತಯಾರಿಸ್ಕೊಡ್ತೀರಿ ಅಂತ. ಶುರು ಮಾಡ್ಕೊಳ್ಳೋಣ. ಆಯಿತು, ಶುರು ಮಾಡುವ. ಬಾಣಲೆ ಗ್ಯಾಸ್ ಹಚ್ಚಿ, ಸ್ಪೂನ್ ಕೊಡಿ, ಒಂದು ಸ್ವಲ್ಪ ತುಪ್ಪ ಹಾಕುವ. ನಾನು ಮಾಡಲಾ? ಮಾಡ್ದಂಗೆ ಆಯಿತಾ? ತುಪ್ಪ 2 ಸ್ಪೂನ್ ಅಷ್ಟು. ಹೌದು, ಸ್ವಲ್ಪ ಬಿಸಿ ಆಗಲಿ. ಸ್ಪೂನ್ ಹೌದು, ಸಕ್ಕ ಕೊಡಿ. ಇದಕ್ಕೆ ನಾವು ಬಾದಾಮ ಸ್ವಲ್ಪ ಹಾಕುವ. ಅದು ಕಾಯಿಸ್ಕೊಳ್ಬೇಕು. ಹೌದು, ಒಂದು ಸ್ಪೂನ್ ಹುರ್ಕೊಳ್ಬೇಕು. ಎಷ್ಟು ಬಾದಾಮ್ ಹಾಕಿದ್ದೀರಾ ಮೇಡಮ್ ಅದರಲ್ಲಿ? ಒಂದು 4-5 ಬಾದಾಮನ್ನು ನಾನು ಕಟ್ ಮಾಡಿದ್ದೇನೆ. ಚೆನ್ನಾಗಿದೆ, ನೀಟಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಒಣ ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಹುರಿದ್ರೆ ಮತ್ತೆ ಸ್ವೀಟ್ ಬೇಕಾಗಿ ನಮಗೆ ತಿನ್ಕೋಬೋದು ಅಲ್ವಾ? ಅಡುಗೆ ಮನೆಯಲ್ಲಿ ನಮಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಇದು ಮಾಡಿದರೆ ಅದು ಸೀದು ಹೋಗೋದಿಲ್ಲ.
ತುಪ್ಪ ಸ್ವಲ್ಪ ಕಾದ್ಮೇಲೆ ಹಾಕಿದ್ರೆ ಬೇಗ ಆಗುತ್ತೆ ಅನ್ಸುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಹಾಕಬೇಕು, ತುಂಬ ಕಾದಿದ್ರೆ ಸೀದು. ಓಕೆ. ನೀವು ಇವಾಗಲೇ ಮಾಡ್ತಾ ಮಾಡ್ತಾನೆ ಮಾತಾಡಿದ್ರೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಅಂತಂದ್ರೆ ಇಂಟ್ರೆಸ್ಟಿಂಗ್ ಇದೆ ಕೇಳಲಿಕ್ಕೆ. ನೀವು ಹೋಗ್ತೀರಾ ಅಥವಾ ಮನೆ? ಇಲ್ಲ, ನಮ್ಮದು ಅಂತ ಹೇಳಿದರೆ ಕೊಂಕಣೀಸಲ್ಲಿ ನಾವು ಮನೆಗೆ ಹೋಗಿ, ಇಲ್ಲ ಬೇರೆ ಯಾವುದೇ ಕಾಸ್ಟ್ ಆಗಲಿ ಮನೆಗೆ ಹೋಗಿ ನಾವು, ಮತ್ತು ಮದುವೆದು ಆರ್ಡ್ರ್ ಎಲ್ಲ ಬರುತ್ತೆ ನಮ್ಮ ಬ್ರೈಡಲ್ ಇದ್ದು, ಮದುಮಗಳಿಗೆ ಹೊರಡಿಸುವುದು ಮತ್ತು ಬೇರೆಯವರಿಗೆ ಸಹ ಹೊರಡಿಸುವುದು, ಹಾಗೆಲ್ಲ ನಮ್ಮದು ದಕ್ಷಿಣ ಕನ್ನಡದ ಮದುಮಕ್ಕಳು ಅಂತಂದರೆ ಅದಕ್ಕೆ ಒಂದು ಪೆಕ್ಯುಲರ್ ಸ್ಟೈಲ್. ಸೊ ಅದನ್ನೆಲ್ಲ ನೀವು ಮಾಡ್ತೀನಿ. ಜಲ್ಲಿ ಮುಡಿಸೋದು, ಮಂಗಳೂರು ಮಲ್ಲಿಗೆ ಜಲ್ಲಿ ಹಾಕೋದು ಅದಿದೆ. ತೆಗಿವ ಇದು, ಅದನ್ನ ತೆಗೆದು ಸಪ್ರೇಟಾಗಿ ಸಪ್ರೇಟ್ ಇಡುವ. ಏನದು ಹಿಟ್ಟು? ಇದು ಗೋಧಿ ಹಿಟ್ಟು. ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಅದನ್ನು ಕೂಡ ಹುರಿತೀರಾ? ಗೋಧಿ ಹಿಟ್ಟು ಅಂದರೆ ಅಂಟು ಬರಲ್ವಾ ಅದು ಹುರಿಬೇಕಾದ್ರೆ? ಇಲ್ಲ, ಕ್ರಮೇಣ ಹುರಿದಾದ್ಮೇಲೆ ಹುಡಿ ಹುಡಿಯಾಗಿ ಬರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಮತ್ತು ಅದೇ ತುಪ್ಪದಲ್ಲಿ ಹೌದು, ಅದೇ ತುಪ್ಪದಲ್ಲಿ ಹುರಿಬೇಕು. ತುಪ್ಪ ಇನ್ನಷ್ಟು ಹಾಕಿದಷ್ಟು ಒಳ್ಳೆಯದು. ಹಲ್ವಾ ಅಂದ ಮೇಲೆ ಸ್ವಲ್ಪ ತುಪ್ಪ ಜಾಸ್ತಿ ತಗೊಳುತ್ತೆ. ಹೌದು, ತುಪ್ಪ ಜಾಸ್ತಿ ಬಿದ್ದಷ್ಟು ಸಾಫ್ಟ್ ಇರುತ್ತೆ. ಅದು ನಮಗೆ ಕಾದದ್ದು ಗೊತ್ತಾಗೋದು ಹುಡಿ ಮತ್ತೆ ಸಪ್ರೇಟ್ ಆಗುವಾಗ ಅನಿಸುತ್ತೆ ಅಲ್ವಾ? ಮತ್ತು ಕಲರ್ ಗೊತ್ತಾಗುತ್ತೆ ನಿಮಗೆ. ಕಲರ್ ಸ್ವಲ್ಪ ಬ್ರೌನಿಷಲ್ಲಿ ಬರುತ್ತೆ. ಇದು ಹುರಿದಾಗಿದೆ ನೋಡಿ, ಪರಿಮಳ ಬರ್ತದೆ, ಕಲರ್ ಸಹ ಫುಲ್ ಚೇಂಜ್ ಆಯಿತು. ನನಗೊಂದು ಪ್ಲೇಟ್ ಕೊಡಿ, ಅದರಲ್ಲಿ ಹಾಕೊಂತೀವಿ. ಹೌದೌದು. ಹಾಲನ್ನು ಬಿಸಿ ಮಾಡುವ ಮತ್ತೆ ಅದೇ ತವದಲ್ಲಿ ಹಾಲನ್ನು ಬಿಸಿ ಮಾಡ್ಕೊತೀವಿ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಕಿ, ಸಾಕು ಸಾಕು. ಸ್ವಲ್ಪ ಬಿಸಿ ಆಗಲಿ, ಹಾಲು ಬಿಸಿ ಆಗಿ ಹಾಲು ಕಾಯಬೇಕು. ಒಂದು ಕಪ್ನಷ್ಟು ಹಾಲು, ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಹಾಲು ಬೇಕು. ಯಾಕಂತೇಳಿ ಗೋಧಿ ಹಿಟ್ಟು ಎಬ್ಸಾರ್ಬ್ ಬೇಗ ಮಾಡುತ್ತೆ. ಗೋಧಿ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆ ಸಾಕು. ಸಕ್ಕರೆ ಸಹ ಅಷ್ಟೇ ನೀರು ಬೇಕಾ? ನೀರು ಸ್ವಲ್ಪ ಮಟ್ಟಿಗೆ ಸಹ, ನೀರು ಸ್ವಲ್ಪ. ಒಂದು ಸೈಡಲ್ಲಿ ಸ್ವಲ್ಪ ಬಿಸಿನೀರು ಇಡುವ, ಒಂದು ಪಕ್ಷ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಸಾಕು. ಹಿಟ್ಟು ಒಮ್ಮೆಲೆ ಸಾಕು ಸಾಕು ಸಾಕು. ಇದು ನೋಡಿ ಕಾದಿದೆ. ಅದರಲ್ಲಿ ನೀವು ಈಗ ಹುರಿದಿಟ್ಟ ಹಿಟ್ಟನ್ನು ಹಾಕ್ತಾ ಇದ್ದೇನೆ, ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇರಬೇಕು ನೋಡಿ, ಇಲ್ಲಲ್ಲೇ ಮೆತ್ತಗಾಗಲ್ಲ ಅನ್ಸುತ್ತೆ. ಒಂದು ವೇಳೆ ಗಟ್ಟಿಗಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕೊತೀರ? ಇದಕ್ಕೆ ನಾನು ಚಿಕ್ಕು ಅಂತ ತಗೊಂಡಿದ್ದೇನೆ, ಸಪೋಟ ಒಟ್ಟಿಗೆ ಬ್ಲೆಂಡ್ ಮಾಡುವ. ಅದು ಕರಗತ್ತ ಅದರಲ್ಲಿ? ಹೌದೌದು, ಅದ್ರ ಕರಗತ್ತೆ. ಸ್ವಲ್ಪ ಬೆಲ್ಲ ಹಾಕುವ, ಬೆಲ್ಲ, ಸಕ್ಕರೆ. ಅದರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕುವ. ಇವಾಗ ನೀವು ಹಿಟ್ಟಿಗೆ ಬೆಲ್ಲ, ಸಕ್ಕರೆ, ತುಪ್ಪ ಅದ್ರ ಜೊತೆಗೆ ಸಪೋಟ ಒಂದು ಹಾಕಿದ್ದೇನೆ. ಯಾಕಂದರೆ ಕರೆಕ್ಟ್ ಆಯಿತು ಅದು. ಅಂದರೆ ನಾವು ಹಾಲಿಗೆ ಸ್ವಲ್ಪ ಹದವಾಗಿ ಹಾಕಿದ್ದೇವಲ್ವ ನೀರು, ಹಾಗಾಗಿ ಇದು ಹಲ್ವಾ ಅಂತ ಹೇಳಿದ ಮೇಲೆ ಬಾಣಲೆಯನ್ನು ಬಿಡಬೇಕು, ಅವಾಗ ಹಲ್ವಾ ಆಗಿದೆ ಅಂತ ಅರ್ಥ. ಬಾಣಲೆಯಲ್ಲಿ ಅಂಟ್ಕೊಳ್ಬಾರ್ದು. ಇದಕ್ಕೆ ನಾನು ಸ್ವಲ್ಪ ಇದು ಏಲಕ್ಕಿ ಹುಡಿ ಮಾಡ್ಬೋದು. ಇದಕ್ಕೆ ನಾನೀಗ ಆವಾಗ ನಾನು ಕಾದಿಸ್ಕೊಂಡಲ್ಲ ಫ್ರೈ ಮಾಡಿದ ಬಾದಾಮ್ ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಚೆನ್ನಾಗಿದೆ. ಆದರೆ ಬೇಗನೂ ತಯಾರಿಸ್ಬೋದು. ಹೌದು, ಬೇಗ ತಯಾರಿಸ್ಬೋದು. ಮನೇಲಿ ಯಾರಾದರೂ ಅತಿಥಿಗಳು ಬಂದರೆ ತಕ್ಷಣ ಮಾಡ್ಬೋದು. ಮತ್ತು ಒಂದು ಪೂಜೆ ಪುನಸ್ಕಾರ ಏನಾದರೂ ಇದ್ರೆ ಮನೆಯಲ್ಲಿ ಏನಾದರೂ ನೈವೇದ್ಯಕ್ಕೆ ಬೇಡಬೇಕು ಅಂತ ಹೇಳಿದಾಗ ರಪ್ಪ ಅಂತ ಮಾಡಿಸ್ಬೋದು. ಆಗಿದೆ, ಗ್ಯಾಸ್ ಹಾಕಿ. ಕಾರ್ಕಳ ಹಲ್ವಾ ರೆಡಿಯಾಗಿದೆ. ಸವಿ ಹೇಳಿ ಹೇಗಿದೆ ಅಂತ ಟೇಸ್ಟ್? ಖಂಡಿತ ಮೇಡಮ್, ಬಹಳ ಘಮ ಅನ್ನಿಸುವ ಕಾರ್ಕಳ ಹಲ್ವಾ ಸಿದ್ಧಗೊಂಡಿದೆ. ಈಗ ತೀರಾ ಬಿಸಿಯಾಗಿದೆ, ಇದನ್ನು ತಿನ್ನೋಕ್ಕಾಗಲ್ಲ. ಹಾಗಾಗಿ ಈ ಕಾರ್ಕಳ ಹಲ್ವಾದ ರುಚಿ ನೋಡೋ ಮುಂಚೆ ನೋಡ್ಕೊಂಡು ಬನ್ನಿ ಇದನ್ನು ತಯಾರಿಸುವ ವಿಧಾನವನ್ನು. ಕಾರ್ಕಳ ಹಲ್ವಾ ತಯಾರಿಸುವ ವಿಧಾನ: ಮೊದಲು
ಸ್ವಲ್ಪ ತುಪ್ಪದಲ್ಲಿ ಬಾದಾಮಿ ಚೂರು ಒಣ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಗೋಧಿ ಹಿಟ್ಟನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ಆನಂತರ ಗೋಧಿ ಹಿಟ್ಟಿನ 3/4 ಭಾಗದಷ್ಟು ಹಾಲನ್ನು ಕುದಿಸಿ, ಹಾಲು ಕುದಿ ಬಂದ ಬಳಿಕ ಹುರಿದಿಟ್ಟ ಗೋಧಿ ಹಿಟ್ಟನ್ನು ಕೈ ಬಿಡದೆ ತಿರುವುತ್ತಾ ಸೇರಿಸಿ. ಪೂರ್ತಿ ಹಾಲನ್ನು ಹೀರಿದ ನಂತರ ಸಣ್ಣಗೆ ಹೆಚ್ಚಿದ 1 ಸಪೋಟ, ಬೆಲ್ಲ, ಸಕ್ಕರೆ ಹಾಗೂ ತುಪ್ಪ ಹಾಕಿ ಕಲಸುತ್ತಾ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿ, ಹುರಿದಿಟ್ಟ ಬಾದಾಮಿ ಹಾಗೂ ದ್ರಾಕ್ಷಿ ಹಾಕಿ ಮಗುಚಿ. ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿಕೊಂಡರೆ ರುಚಿಕರ ಕಾರ್ಕಳ ಹಲ್ವಾ ಸವಿಯಲು ಸಿದ್ಧ. ಸಿಹಿ ತಯಾರಿಸಿದ್ದಾಯಿತು. ಇನ್ನು ಮುಂದೆ ಇನ್ನೊಂದು ಖಾರದ ಖಾದ್ಯನ ಹೇಳ್ಕೊಡ್ಲಿಕ್ಕಿದ್ದಾರೆ. ಒಂದು ಪುಟ್ಟ ವಿರಾಮವನ್ನು ತಗೊಂಡು ಬರೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ಬಳಿಕ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಶಶಿ ಸೋಪ್ ಮತ್ತು ಬೇಕ್ ಸ್ಟುಡಿಯೋ. ಸಿಹಿ ಖಾದ್ಯ ಆಯಿತು. ಈಗ ಖಾರದ ಒಂದು ಖಾದ್ಯನ ಹೇಗೆ ತಯಾರಿಸೋದು ಅಂತ ಕಲಿಯೋಣ. ಸರಿ ಮೇಡಮ್, ಏನು ತಯಾರಿಸ್ತೀರಿ ಇವತ್ತು ನಾನು ಗ್ರೀನ್ ಗೀ ರೋಸ್ಟ್ ಅಂತ ಹೇಳಿ ಚಿಕನ್ ಗ್ರೀನ್ ಗೀ ರೋಸ್ಟ್. ಸರಿ, ಅದಕ್ಕೆ ನಾವು ಮ್ಯಾರಿನೇಟ್ ಮಾಡುವ ಚಿಕನ್ ಮ್ಯಾರಿನೇಟ್ ಮಾಡಬೇಕು. ಹೌದು, ಒಂದು ಸ್ಪೂನ್ ಕೊಡಿ. ಚಿಕನ್ ಪೀಸಸನ್ನು ಅಲ್ಲೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು, ಓಕೆ, ಸ್ವಲ್ಪ ಮೆಣಸಿನ ಹುಡಿ, ಅರಿಶಿನ ಹುಡಿ, ಅರಿಶಿನ. ಸುಮಾರು ಇಂಗ್ರೀಡಿಯೆಂಟ್ಸ್ ಇದೆ ಅಲ್ಲ? ಹೌದೌದು, ಮ್ಯಾರಿನೇಷನ್ ಮಾಡಿಟ್ಟಿದ್ರೆ ಒಳ್ಳೆಯದಾಗುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹೌದು, ಸ್ವಲ್ಪ ಲಿಂಬೆ ಹುಳಿ, ಸ್ವಲ್ಪ ಮೊಸರು ಹಾಕುವ ನಾವು. ಮೊಸರು, ಹೌದು. ಇದೆಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ಫ್ರಿಜ್ಜಲ್ಲಿ ಇಡುವ ಸ್ವಲ್ಪ ಹೊತ್ತಿಗೆ. ಒಂದು ಹಾಫ್ ಆನ್ ಅವರ್ ಇಟ್ಕೊಳ್ಬೇಕು. ಗೀ ರೋಸ್ಟ್ ಅಂದಮೇಲೆ ಎಲ್ಲ ರೆಡ್ ಮೆಣಸು ಉಂಟಲ್ಲ, ರೆಡ್ ಚಿಲ್ಲಿ ಅಂತ, ಅದರಲ್ಲಿ ಮಾಡಿ. ನಾನೀಗ ಗ್ರೀನ್ ಚಿಲ್ಲಿಯಲ್ಲಿ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿಯಲ್ಲಿ ಗ್ರೀನ್ ಚಿಲ್ಲಿ ಇವಾಗ ಫ್ರೀಜಲ್ಲಿ ಇದು ಫ್ರೀಸರಲ್ಲಿ ಇಡುವ. ಇನ್ನೊಂದು ಅರ್ಧ ಗಂಟೆ ಇರಬೇಕು ಅಲ್ಲಿ ತನಕ ನಾವು ಮಸಾಲೆಯನ್ನು ರೆಡಿ ಮಾಡುವ. ಮಸಾಲೆ ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು. ಎಲ್ಲ ತುಪ್ಪದಲ್ಲೇ? ತುಪ್ಪದಲ್ಲಿ. ಗೀ ರೋಸ್ಟ್ ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ. ಗೀ ರೋಸ್ಟ್ ಜಾಸ್ತಿ ಗೀ ಇರುತ್ತೆ. ಈಗ ತುಂಬ ಕಾಸ್ಟ್ಲಿ ಇದ್ದ ಕಾರಣ ಸ್ವಲ್ಪ ನಾವು ಎಣ್ಣೆಯನ್ನು ಸಹ ಸ್ವಲ್ಪ ಉಪಯೋಗ ಮಾಡಿದರೆ ಸ್ವಲ್ಪ ಅದು ತುಪ್ಪದ್ದು ಫ್ಲೇವರ್ ಇರುತ್ತೆ, ಎಲ್ಲ ಹೊಡೆಯುತ್ತೆ. ಸರಿ. ಅಂದರೆ ಒಬ್ಬೊಬ್ಬರು ತುಂಬ ತುಪ್ಪದ್ದು ಸ್ಮೆಲ್, ರಾ ಸ್ಮೆಲ್ ಇರುತ್ತೆ, ಇಷ್ಟ ಆಗಲ್ಲ. ಅದಕ್ಕೆ ನಾವು ಎಣ್ಣೆ ಹಾಕುವ. ಎಣ್ಣೆ ಹಾಕೊಂಡು ಸ್ವಲ್ಪ ಸಾಕು. ಇದಕ್ಕೆ ಕೊತ್ತಂಬರಿ. ಇದೆಲ್ಲ ಗ್ರೇವಿಗೆ ಹುರ್ಕೊಳ್ತಿದ್ದಾರೆ. ಗ್ರೇವಿಗೆ ಜೀರಿಗೆ, ಸ್ವಲ್ಪ ಬಡೆ ಸೊಪ್ಪು, ಕಾಳು ಮೆಣಸು, ಒಂದೆರಡು ಮೆಂತೆ, 2 ಲವಂಗ. ಲೆಕ್ಕ ಮಾಡಿ ಹಾಕಿದ್ರು ಸಾಕಾಗುತ್ತೆ. 2 ಲವಂಗ. ಇದನ್ನೆಲ್ಲ ಹುರಿದ್ಬಿಟ್ಟು ಇನ್ನು ಗ್ರೀನ್ ಚಿಲ್ಲಿ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರಿದಿದೆ. ಇದ್ರ ಒಟ್ಟಿಗೆ ನಾವು ಮೆಣಸನ್ನು ಕೂಡ ಹೌದು, ಹಸಿಮೆಣಸನ್ನು ಸಹ ಇಡಿಯಾಗಿ ಹುರಿಯುತ್ತೆ. ಹೌದೌದು. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ.
ಪುದೀನ ಸೊಪ್ಪು, ಪುದೀನ ಎಲ್ಲನೂ ಹುರಿದ್ಬಿಟ್ಟೆ ಹಾಕಿದೆ. ಹಸಿ ವಸ್ತುಗಳನ್ನು ಬಳಸಿದ್ರು ಕೂಡ ಅದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬೇಕು. ಗ್ರೀನ್ ಮಸಾಲ ಜಾಸ್ತಿ ಬೇಕು. ಗ್ಯಾಸ್ ಆಫ್ ಮಾಡಿ ಮಿಕ್ಸಿ ಜಾರ್ ಕೊಡಿ. ಇದರೊಟ್ಟಿಗೆ ಸ್ವಲ್ಪ ಹುಳಿ, ಹುರಿದ ಎಲ್ಲ ಮಸಾಲದ ಜೊತೆಗೆ ಸ್ವಲ್ಪ ಹುಳಿ, ಬೆಳ್ಳುಳ್ಳಿ, ಸುಲಿದ ಬೆಳ್ಳುಳ್ಳಿ ಒಂದಷ್ಟು ಹಾಕಿ ಕಡಿಮೆ. ಇದು ಹೆಂಗೆ ರುಬ್ಕೋತೀವ? ನೀರೇನಾದರೂ ಹಾಕಿ? ಇಲ್ಲ, ನೀರು ಬೇಕಂತ ಇಲ್ಲ. ಓಕೆ, ಫೈನಾಗಿ ಪೇಸ್ಟ್ ಮತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಮತ್ತು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಎಲ್ಲ ಮ್ಯಾರಿನೇಟ್ ಮಾಡಿ, ಅದನ್ನು ತೆಗಿಬೇಕು. ಕೋಲ್ಡ್ ಅರ್ಧ ಗಂಟೆ ಅದು ಫ್ರೀಸರಲ್ಲಿ ಇರಬೇಕು. ಮಸಾಲನ್ನು ನಾವು ತುಪ್ಪದಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡುವ. ಅದರೊಟ್ಟಿಗೆ ಇದು ಬೇಯಿಸ್ಲಿಕ್ಕೆ, ಆ ಮಸಾಲದೊಟ್ಟಿಗೆ ಇದು ಬ್ಲೆಂಡ್ ಆಗಿದ್ರೆ ಒಳ್ಳೆಯದಲ್ಲ. ಇದು ಬರೀ ಚಿಕನ್ ಅಷ್ಟೇ, ಮಟನ್ ಕೂಡ ಹೀಗೆ ಮಾಡ್ಕೊಂಡು ಮಟನ್ ಮಾಡ್ಬೋದು, ಕ್ರ್ಯಾಬ್ ಮತ್ತು ಪ್ರಾನ್ಸ್ ಎಲ್ಲ, ಮತ್ತು ಪನ್ನೀರ್ ವೆಜ್ಜಲ್ಲಿ ವೆಜ್ ಕೂಡ ಮಾಡ್ಬೋದು. ಬೇಬಿ ಕಾರ್ನ್, ಇದೇ ಮಸಾಲ ಇದೇ ಥರ ಇರುತ್ತೆ. ಓಕೆ, ಇದನ್ನು ಬೇಯಲಿಕ್ಕೆ ಬಿಡಬೇಕು. ಎಷ್ಟಾಗ್ತದೆ ಬೇಕು ಅದು ಬೇಯಲಿಕ್ಕೆ? ಒಂದು 10 ಮಿನಿಟ್ಸ್. 10 ಮಿನಿಟ್ಸ್ ಆಗಿದೆ ನೋಡುವ. ಓಕೆ, 10 ನಿಮಿಷ ಆಯಿತು. ಆಗಿದೆ, ಹೌದು ಆಗಿದೆ ನೋಡಿ. ಇದಕ್ಕೆ ನಾವು ಸ್ವಲ್ಪ ಬೆಲ್ಲ, ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಇಲ್ಲಾಗಿದ್ರೆ ನೀವು ಹನಿಯನ್ನು ಹಾಕ್ಬೋದು, ಜೇನುತುಪ್ಪ ಅಥವಾ ಬೆಲ್ಲ, ಜೇನುತುಪ್ಪ ಅಥವಾ ಬೆಲ್ಲವನ್ನು ಜೇನುತುಪ್ಪ ಹಾಕ್ಬೋದು. ತೀರಾ ತೆಂಗಿನಕಾಯಿ ಎಲ್ಲ ಬಳಕೆ ಮಾಡದೇ ಇರೋದ್ರಿಂದ ಖಾರ ಇರುತ್ತೆ. ಬೆಲ್ಲ ಹಾಕಿದ್ರೆ ಪಕ್ಕ ಬೇಯುತ್ತೆ ಅಂತಾರೆ. ಹೌದಾ? ಮಾಂಸ? ಹೌದು, ಮಾಂಸ ಅಂತ ಅಲ್ಲ, ತರಕಾರಿ ಸಹ ಬೇಯುತ್ತೆ. ಸ್ವಲ್ಪ ಸ್ಲೋ ಮಾಡಿ ಗ್ಯಾಸ್, ಸ್ಲೋವಲ್ಲಿ ಸ್ವಲ್ಪ ಆಗಿದೆ. ಇದು ಗ್ಯಾಸ್ ಆಫ್ ಮಾಡಿ ಸರ್ವಿಂಗ್ ಮಾಡಿ. ಚಿಕನ್ ಗ್ರೀನ್ ಘೀ ರೋಸ್ಟ್ ಅಲ್ವಾ? ಚಿಕನ್ ಗ್ರೀನ್ ಘೀ ರೋಸ್ಟ್ ರೆಡಿಯಾಗಿದೆ. ಸವಿದು ಹೇಳಿ ಹೇಗಾಗಿದೆ ಅಂತ ಹೇಳಿ. ಧನ್ಯವಾದ ಅಮ್ಮ. ಚಿಕನ್ ಗ್ರೀನ್ ಘೀ ರೋಸ್ಟ್ ಸವಿಯಲು ಸಿದ್ಧಗೊಂಡಿದೆ. ಈ ಖಾದ್ಯವನ್ನು ತಯಾರಿಸುವ ವಿಧಾನ ಹೇಗೆ ಅನ್ನೋದನ್ನು ನೋಡ್ಕೊಂಬರೋಣ. ಚಿಕನ್ ಗ್ರೀನ್ ಘೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲು ಕೋಳಿ ಮಾಂಸಕ್ಕೆ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಮೊಸರು ಎಲ್ಲವನ್ನೂ ಹಾಕಿ ಕಲಸಿ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಹಾಗೂ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಧನಿಯಾ, ಜೀರಿಗೆ, ಬಡೆ ಸೊಪ್ಪು, ಕರಿಮೆಣಸು, ಮೆಂತೆಕಾಳು, ಲವಂಗವನ್ನು ಹುರಿದು, ಹಸಿಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹುರಿದು, ಸ್ವಲ್ಪ ಹುಣಸೆ ಹುಳಿ, ಬೆಳ್ಳುಳ್ಳಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ತುಪ್ಪ ಹಾಕಿ ರುಬ್ಬಿದ ಮಸಾಲೆ, ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೋಳಿ ಮಾಂಸ ಅರ್ಧ ಬೆಂದ ನಂತರ ಮತ್ತೆ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಚಿಕನ್ ಗ್ರೀನ್ ಘೀ ರೋಸ್ಟ್ ಸವಿಯಲು ಬಲು ರುಚಿಕರ. ಅಲ್ಲಿಗೆ 2 ಖಾದ್ಯಗಳು ಕೂಡ ಸಿದ್ಧ ಆಯಿತು. ನಮ್ಮ ಸವಿರುಚಿ ಅಡುಗೆ ಮನೆಯನ್ನು ಘಮಘಮ ಅನ್ನೋ ಥರ ಮಾಡಿದ್ರೆ ಒಂದು ಸಿಹಿ, ಒಂದು ಖಾರ, 2 ಖಾದ್ಯಗಳನ್ನು ಇವಾಗ ನೀವು ತಯಾರಿಸಿರೋ 2 ಖಾದ್ಯಗಳನ್ನು ಟೇಸ್ಟ್ ಮಾಡಿ ನೋಡಬೇಕು. ಹಾಗಾಗಿ ಮೊದಲಿಗೆ
ಚಿಕನ್ ಗ್ರೀನ್ ಗೀ ರೋಸ್ಟ್ ghee roast. ಇದನ್ನು ಟೇಸ್ಟ್ ಮಾಡಿ ನೀವು ಮಾಡಿ ಧನ್ಯವಾದ ಅಮ್ಮ. ನೀವು ಮಾಡಿ ಹೇಳಬೇಕು ನನಗೆ ಹೇಗಾಗಿದೆ ಅಂತ ಹೇಳಿ. ಖಂಡಿತ ಇಷ್ಟು ಚೆನ್ನಾಗಿರೋ ಖಾದ್ಯ ತಯಾರಿಸಿದ ಮೇಲೆ ಹೇಳದೇ ಇರೋಕ್ಕಾಗತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಬೋನ್ಲೆಸ್ ಪೀಸಸ್ ಹಾಕಿದೆ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿದೆ. ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ, ಅದರ ರುಚಿ ಗೊತ್ತಾಗ್ತಿದೆ ಇದರಲ್ಲಿ. ಹೌದಾ? ತುಂಬ ಚೆನ್ನಾಗಿ ಬಂದಿದೆ. ಖಾರ ಸರಿಯಾಗಿ ಹಾಕ್ತಿದೆ. ಇನ್ನು ಇದ್ರ ಜೊತೆಗೆ ಸಿಹಿ ತಿಂದರೆ ಚೆನ್ನಾಗಿ ಖಾರ ಕಡಿಮೆ ಆಗ್ಬೋದು. ಹೌದು. ಕಾರ್ಕಳ ಹಲ್ವಾ ಹೌದು. ತುಂಬ ಸಾಫ್ಟಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿದೆ. ನಿಮಗೆ ನಮ್ಮ ಸವಿರುಚಿ ಅಡುಗೆ ಮನೆ ಎಷ್ಟು ಸ್ವೀಟು ಅದಕ್ಕಿಂತ ಈ ಸ್ವೀಟ್ ಚೆನ್ನಾಗಿದೆ. ತುಂಬ ಸಾಫ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಗೆ ಕಾಣ್ತಾ ಇದೆ ಮತ್ತು ಟೇಸ್ಟ್ಗೆ ಕೂಡ ಸಿಗ್ತಾ ಇದೆ. ಚೆನ್ನಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದು ನಮಗೋಸ್ಕರ ರುಚಿಕರವಾದ ಖಾದ್ಯಗಳನ್ನು ತಯಾರಿಸ್ಕೊಟ್ರೆ ಅದಕ್ಕೋಸ್ಕರ ನಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಉಡುಗೊರೆ. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಉಡುಗೊರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಹೊಸ ರುಚಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಶಶಿ ಸೋಪ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.